ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಇವತ್ತಿನ ಈ ಸಂಚಿಕೆಯಲ್ಲಿ ಮಮತಾ ಕೋಟ್ಯಾನ್ ಅವರು ಬಂದಿದ್ದಾರೆ. ಅವರು ಯಾವ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾರೆ ಅಂತ ನನಗೂ ಕೂಡ ಕುತೂಹಲ. ಅದರಲ್ಲೂ ಕೂಡ ಅಮ್ಮ ಹೇಳಿಕೊಟ್ಟಂಥ ಒಂದು ರೆಸಿಪಿಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದಾರೆ. ಯಾವ ಅಡುಗೆ, ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, ಅಮ್ಮ ಹೇಳ್ಕೊಟ್ಟಂಥ ಒಂದು ಅಡುಗೆಯನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀರಿ. ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ? ಸಾಂಬಾರು ಬಳ್ಳಿ ಎಲೆಯಿಂದ ಒಂದು ಸಾರು. ಹಾಂ, ಸೊ ಸಾರು ಒಂದೇ, ಮತ್ತೆ ಬೇಬಿ ಕಾರ್ನ್ ಫ್ರೈ. ಅದು ನಿಮ್ದಾ? ಓಕೆ. ಸೊ ಸಂಬರವಳ್ಳಿಯ ಇದು ಸಾರು ಯೂಶ್ವಲಿ ಅದರದ್ದು ಒಂದು ಪೋಡಿ ಮಾಡ್ತಾರೆ. ಸೊ ನೀವು ಸಾರು ಮಾಡ್ತಾ ಇದ್ರಿ, ಇದು ಫಸ್ಟ್ ಟೈಮ್. ಸೊ ಸಾರು ಮಾಡಿಲ್ಲ. ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಹೊಟ್ಟೆ ನೋವೆಲ್ಲ ಬರುವಾಗ ಹೆಚ್ಚಾಗಿ ಶೀತ ಎಲ್ಲ ಆಗುವಾಗ ಕೊಡ್ತಾರೆ. ಸರಿ, ಒಳ್ಳೆ ಒಂದು ರೆಸಿಪಿ. ಆ್ಯಕ್ಚುಲಿ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥದ್ದು. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್, ಹಾಗಾದರೆ ಫಸ್ಟ್ ಈಗ ಸಂಬರವಳ್ಳಿಯ ಸಾರು ಸ್ಟಾರ್ಟ್ ಮಾಡೋಣ. ಹೇಗೆ? ಫಸ್ಟ್ ಎಲೆಯನ್ನು ಬೇಯಿಸ್ಕೊಳ್ಳೋದಾ? ಸಾಕಾ? ಸಾಕು. ನೀರು ಹಾಕ್ಬೇಕಾ? ಹೌದು, ಹಾಕಿ. ಸಾಕು ಮೇಡಮ್, ಸಾಕು. ಇನ್ನು ನೀರು ಬಿಸಿ ಆದಂತ ಸಾಂಬಾರು ಬಳ್ಳಿ ಎಲೆ ಹಾಕುವ. ಕೆಲವರು ಅದನ್ನೇ ಹಾಗೆ ತವದಲ್ಲಿ ಎಲ್ಲ ಕಾಯಿಸುವಂತದ್ದು ಮಾಡ್ತಾರೆ. ಅದು ಮಕ್ಕಳಿಗೆ ಶೀತ ಆಗುವಾಗ ಇಡೋದಕ್ಕೆ. ಒಂದು 2 ಎಲೆ ಸಾಕು ಮೇಡಮ್. ಅಷ್ಟೇ ಸಾಕಾ? ಸಾಕು, 2 ಎಲೆ. ಸಾಕು. ಓ, ಅಷ್ಟರಲ್ಲೇ ಒಂದು ಸಾರು ಮಾಡೋದಕ್ಕೆ ಸಾಕಾಗುತ್ತೆ. ಇದು ಪೂರ್ತಿ ಬೇಯಬೇಕಾ ಅಥವಾ ಸ್ವಲ್ಪ ಬಿಸಿನೀರಲ್ಲಿ ಹಾಕಿಟ್ರೆ ಸಾಕಾ? ಸ್ವಲ್ಪ ಸಾಕು ಮೇಡಮ್. ಸ್ವಲ್ಪ ಅಂದರೆ ಬಿಸಿನೀರಲ್ಲಿ ಹಾಕಿಟ್ರೆ ಸಾಕಾಗುತ್ತೆ. 1 ಅಥವಾ 2 ನಿಮಿಷ ಸಾಕು. ಸಾಕು ಮೇಡಮ್. ಓಕೆ, ಹಾಕೊಂಡ್ಲಾ? ಸೊ ನೆಕ್ಸ್ಟ್ ಇನ್ನು ಕೊತ್ತಂಬರಿ, ಜೀರಿಗೆ, ಮೆತ್ತೆಲ್ಲ ಬಿಸಿ ಮಾಡಲಿಕ್ಕೆ ಉಂಟು, ಹುರಿಲಿಕ್ಕೆ. ಹೌದು. ಅದಕ್ಕಿನ್ನು ಆಯಿಲ್ ಹಾಕ್ಬೇಕಾ? ಬೇಡ. ಹಾಗೆ ಡ್ರೈಯಾ? ಹೌದು. ಸಣ್ಣ ಗ್ಯಾಸ್ ಸ್ಲೋ ಇರ್ತೇನೆ ಮೇಡಮ್. ಇದು 1.5 ಸ್ಪೂನ್ ತಗೊಂಡೇನೆ ಮೇಡಮ್. ಅಂದರೆ 2 ಎಲೆ ಅಲ್ಲ, ಸಾಂಬಾರು ಬಳ್ಳಿ ಎಲೆ ಹಾಕ್ತೇನೆ. ಕೊತ್ತಂಬರಿ 2 ಎಲೆಗೆ 1.5 ಸ್ಪೂನ್ ಅಷ್ಟು ಧನಿಯಾ. ಹೌದು, ಕೊತ್ತಂಬರಿ. ಇದು ಅಂದ್ರೆ ಅನ್ನ ಸಾರು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನುವಂಥದ್ದು. ಹಾಗೆ ತಿನ್ಬೋದು, ಇಲ್ಲದ್ರೆ ಮಳೆ ಬರುವ ಟೈಮಲ್ಲಿ ಹಾಗೆ ಕುಡಿಲಿಕ್ಕೆ. ಗ್ಯಾಸ್ ಸಣ್ಣ ಉರಿಯಲ್ಲಿರ್ತೇನೆ ಮೇಡಮ್. ಮೆತ್ತೆ ಹಾಕ್ತೇನೆ. ಮೆಂತೆ ಒಂದು ಚಿಟಿಕೆ ಅಷ್ಟು. ಹೌದು. ಆಮೇಲೆ ಸಾಸಿವೆ, ಜೀರಿಗೆ,
ಮೆಣಸು ಮೇಡಮ್. ಒಣಮೆಣಸು. ಹೌದು, 2 ಉದ್ದ ಮತ್ತೆ 2 ಗಿಡ್ಡ. ಈ ಎರಡೇ 2 ಎಲೆಗೆ ಇಷ್ಟು ಬೇಕಾಗುತ್ತಾ? ಹೌದು ಮೇಡಮ್. ಅದರ ಪವರ್ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ. ಕೇವಲ 2 ಎಲೆ. ಹಾಗೆ ಮನೆ ಬ್ಯಾಕ್ ಯಾರ್ಡಲ್ಲಿ ಏನಾದರೂ ನಾವು ಒಂದು ಪಾಟಲ್ಲಿ ನೆಟ್ಟರು ಕೂಡ ಅದು ಒಳ್ಳೆದಾಗಿ ಬೆಳ್ಕೊಳ್ಳುತ್ತೆ. ಬೇಕಾದ 1-2 ಎಲೆ ಕಿತ್ತು ಮಾಡಿದ್ರು ಆಯಿತು. ಕರಿಮೆಣಸು ಹಾಕ್ತಿದ್ದೇನೆ, ಒಂದು 4-5. ಆಗಿದೆ ಮೇಡಮ್. ಗ್ಯಾಸ್ ಆಫ್ ಮಾಡುವ. ಸಾಕು. ಇದು ತಣ್ಣಗೆ ಆದಮೇಲೆ ಮಿಕ್ಸಿಗೆ ಹಾಕಿ ರನ್ ಮಾಡುವ. ಓಕೆ. ಸೊ ಇದು ಮಸಾಲೆಗೆ ಇದು. ಹೌದು. ಸೊ ಇದು ಪೇಸ್ಟ್ ಥರ ಆಗಬೇಕಾ ಅಥವಾ ಏನು ಪೌಡರ್? ಪೇಸ್ಟ್ ರೀತಿಯಾಗಿ. ಓಕೆ, ಹಾಕೊಳ್ಳೋಣ. ಹಾಕು ಮೇಡಮ್. ಈರುಳ್ಳಿ ಹಾಕ್ತಿದ್ದೇನೆ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಹುಳಿ ಸ್ವಲ್ಪ ಸಾಕು ಮೇಡಮ್, ಸ್ವಲ್ಪ ಅಲ್ಲ. ಆಮೇಲೆ ಇದು ಹಾಕುದಾ? ಹೌದು. ಇದು ಇದಕ್ಕೆ ನೀರು ಹಾಕಬೇಕಾ? ಸ್ವಲ್ಪ ಮತ್ತೆ ಹಾಕುವ ಮೇಡಮ್. ಈಗ ತೆಂಗಿನ ತುರಿ ಅದಕ್ಕೆ. ಹೌದು. ಓಕೆ. ಮತ್ತೆ ಬೇಕಿದ್ರೆ ನೀರು ಹಾಕೊಳ್ಳೋದಾ? ಸ್ವಲ್ಪ ರನ್ ಮಾಡಿ ಆನಂತರ ನೀರು ಹಾಕ್ಬೇಕಾ? ಸೊ ನೋಡ್ಕೊಳ್ಳಿ ನೀರೆಷ್ಟು ಬೇಕು. ಸಾಕು ಮೇಡಮ್. ಸಾಕಾ? ಸಾಕು. ಸಾಕಲ್ಲ? ಸಾಕು. ಈಗ ಅದಕ್ಕೆ ಅದು ಎಲೆ ಸಾಂಬಾರ ಬಳ್ಳಿ ಬೇಯಿಸಿ ಎಲೆ ಹಾಕಿ ರನ್ ಮಾಡು. ಮತ್ತೆ ಪುನಃ ಇದಕ್ಕೆ ಹಾಕೊಂಡು ರನ್ ಮಾಡೋದಾ? ಹೌದು. ಓಕೆ. ಸ್ಪೂನ್ ಕೊಡು. ಸೊ ಈ 2 ಎಲೆಯನ್ನು ಕೂಡ ಅದಕ್ಕೆ ಹಾಕೊಳ್ಳೋದು. ಹೌದು. ಸಾಕು ಅಷ್ಟು ಮೇಡಮ್. ಹೆಚ್ಚಿಗೆ ಬೇಕಿದ್ರು ಹಾಕೊಳ್ಬೋದಾ? ಎಲೆ ಹಾಕ್ಕೊಳ್ಬೋದು. ಓಕೆ. ಅದರದ್ದು ಒಂದು ಖಾರ ಅದು ಬರುತ್ತಲ್ಲ. ಗೊತ್ತೇ ಆಗಲ್ಲ ಇದರಲ್ಲಿ ಸಾಂಬಾರ್ ಬಳ್ಳಿಯ ಒಂದು ಸೊಪ್ಪಿದೆ ಅಂತ ಹೇಳಿ. ಇದಕ್ಕೆ ಹಾಕ್ತೇನೆ. ಓಕೆ. ಗ್ಯಾಸ್ ಆನ್ ಮಾಡಲಾ? ಬೇಡ, ಮತ್ತೆ ಆನ್ ಮಾಡಿ. ನೀರು ಹಾಕಿ ಸ್ವಲ್ಪ ನೀರು ಕೊಡಿ ಮೇಡಮ್. ಅದು ಬೇಯಿಸಿದ ನೀರು ಹಾಕುವ. ಗ್ಯಾಸ್ ಆನ್ ಮಾಡದ? ಅದಕ್ಕೆ ಬೇರೆ ಏನು ಹಾಕೊಳ್ಳೋಗಿಲ್ವಾ? ಇಷ್ಟೇ ಮೇಡಮ್. ಓ, ಬರೀ ಅದೊಂದು ಸ್ವಲ್ಪ ನೋಡುವಾಗ ಬರೀ ಖಾಲಿ ಗ್ರೇವಿ ಇದೆ ಅಂದರೆ ಬರೀ ಒಂದು ಮಸಾಲೆ ಥರ ಕಾಣೋ ಬದಲು ಅದಕ್ಕೆ ಏನಾದರೂ ಹಾಕೊಳ್ಬೋದು, ಹೆಚ್ಚಿ ಕೂಡ ಹಾಕೊಳ್ಬೋದಾ? ಇಲ್ಲ, ಅದು ಎಲೆಯನ್ನು ಬೇಯಿಸಿ ಮತ್ತೆ ಕುದಿಸುದು. ಕುದಿಸಿದ ನಂತರ ಕೊನೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಒಂದು ಒಗ್ಗರಣೆ ಅಷ್ಟೇ. ಗ್ಯಾಸ್ ಆನ್ ಮಾಡಿದೆ. ಈ ಇದು ಬಾಣಂತಿಯರಿಗೆ ಪಲಾದ್ಯ ಅಂತ ಹೇಳಿ ಮಾಡ್ತಾರೆ, ನೋಡುವಾಗ ಹಾಗೆ ಕಾಣುತ್ತೆ. ಅದರದ್ದು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್. ಆದ್ರೆ ಈ ಒಂದು ಸಂಬರವಳ್ಳಿದು ಒಂದು ಅದೇ ಅರೋಮಾ ಇರುತ್ತೆ. ಓಂ ಕಾಳುದು ಅಲ್ವಾ? ಉಪ್ಪು ಹಾಕ್ತಿದ್ದೇನೆ. ಇನ್ನೊಂದು ಕುದಿ ಬಂದ್ರೆ ಆಯ್ತಾ? ಹೌದು ಮೇಡಮ್. ಓ, ಚಟ್ಪಟ್ ಅಂತ ಒಂದು ಗ್ರೇವಿನೂ ರೆಡಿ ಆಗುತ್ತೆ. ಈ ಒಗ್ಗರಣೆ ಎಲ್ಲ ಇದು ಈಗ ಕೆಲವೊಂದು ನಾವು ಗ್ರೇವಿಗೆ ಮಸಾಲೆ ಹಾಕಿದ ನಂತರ ಅದಕ್ಕೂ ಕೂಡ ಹೆಚ್ಚಿದ ಈರುಳ್ಳಿ ಎಲ್ಲ ಹಾಕಿ ಬೇಯಿಸ್ತೀವಿ. ಇದಕ್ಕೇನು ಬೇಡ. ಇದಕ್ಕೆ ಕೊನೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಲಾಸ್ಟಿಗೆ ಹಾಕೊಂಡ್ರೆ ಆಯ್ತು.
ಸೊ ಇದಕ್ಕೆ ಇಫ್ ಸಪೋಸ್ ನಮಗೆ ಬೇಕು ಅಂತಿದ್ರೆ ಈಗ ಏನೂ ಹಾಕ್ಲಿಕ್ಕಿಲ್ಲ ಅಂತ ಹೇಳಿದರೆ ಆದರೂ ಕೂಡ ಏನಾದರೂ ಅದರಲ್ಲಿ ಹೆಚ್ಚಿಗೆ ಏನಾದರೂ ತರಕಾರಿ ಕಾಣಬೇಕು ಅಂತಿದ್ರೆ ಈ ಪೊಟ್ಯಾಟೊ ಇದನ್ನೆಲ್ಲ ಹಾಕ್ಬೋದಾ? ಇಲ್ಲ ಮೇಡಮ್, ಇಲ್ಲ ಇಲ್ಲ. ಅಂದರೆ ಇದು ಸಬ್ಬನ ಬಳ್ಳಿ ಎಲೆಯ ಸಾರು ಅಲ್ಲ, ಗ್ರೇವಿ. ಸೊ ಹಾಗಾಗಿ ಅಷ್ಟೇ. ಹೌದು. ಓಕೆ, ಒಳ್ಳೆ ಕುದಿ ಬರ್ತಾ ಇದೆ. ಸಾಕಾ ಕುದಿದ್ದು? ಸಾಕು ಮೇಡಮ್. ಇನ್ನೊಂದು ಒಗ್ಗರಣೆ ಹಾಕುವ. ಆಯ್ತು, ಆಫ್ ಅಲ್ಲ? ಆಯ್ತಾಯ್ತು. ಹಾಗಾದ್ರೆ ಈ ಕಡೆ ಶಿಫ್ಟ್ ಮಾಡ್ತೀನಿ. ಭಾರಿ ಜಟ್ಪಟ್ ಅಂತ ಆಗುವಂಥದ್ದು. ಎಣ್ಣೆ ಹಾಕಿ ಮೇಡಮ್. ಸೊ ಒಗ್ಗರಣೆ ಅಂದರೆ ಎಣ್ಣೆ ಬೇಕೇ ಬೇಕು. ಅದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಗ್ಯಾಸ್ ಸ್ಲೋ ಇದೆ ಮೇಡಮ್. ಓಕೆ. ಈರುಳ್ಳಿ ಹಾಕ್ತೇನೆ. ಕೊನೆಗೇನೆ ಎಲ್ಲ ಈರುಳ್ಳಿದೆಲ್ಲ ಒಗ್ಗರಣೆ ಹಾಕೊಳ್ಳೋದು. ಫಸ್ಟೇ ಒಗ್ಗರಣೆ ಹಾಕಿ ಕೆಲವರು ಮಾಡ್ತಾರೆ. ಹೌದು ಮೇಡಮ್. ಆ ಥರ ಬೇಕಾಗಿಲ್ಲ. ಸೊ ಲಾಸ್ಟಿಗೇನೆ ಹಾಕೊಳ್ಳೋದು. ಹೌದು ಮೇಡಮ್. ಬೆಳ್ಳುಳ್ಳಿ ಹಾಕ್ತಿದ್ದೇನೆ ಮೇಡಮ್. ಜಜ್ಜಿದ ಬೆಳ್ಳುಳ್ಳಿ. ಕರಿಬೇವು ಹಾಕ್ತಿದ್ದೇನೆ. ಈರುಳ್ಳಿ ತುಂಬ ಬ್ರೌನ್ ಆಗಬೇಕು ಬಹುಶಃ. ಹೌದು ಮೇಡಮ್. ಸಾಕು ಮೇಡಮ್, ಆಫ್ ಮಾಡ್ತೀನಿ. ಹಾಕೋದಾ? ಹಾಂ, ಹಾಕಿ ಹಾಕ್ಲಾ? ಹಾಕಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ಕೂಡಲೇ ಒಳ್ಳೆ ಅರೋಮ. ಹೌದು ಮೇಡಮ್. ರೆಡಿ, ಸರ್ವ್ ಮಾಡೋದಾ? ಸರ್ವ್ ಮಾಡೋಣ. ಇದು ಅನ್ನದ ಜೊತೆಗೆ ಮಾತ್ರವಾ ಅಥವಾ ಬೇರೆ ಯಾವ್ದು ಜೊತೆಗೂ ಆಗುತ್ತಾ? ಇದು ಅನ್ನದ ಜೊತೆ, ಇಲ್ಲಾಂದ್ರೆ ಹೀಗೆ ಕುಡಿಬಹುದು, ಸೂಪ್ ತರ. ಬಟ್ ಆದ್ರೆ ಸೂಪ್ ತರ ಕುಡಿಬೇಕಂದ್ರೆ ಇನ್ನು ತೆಳು ಆಗ್ಬೇಕು. ತೀರಾ ದಪ್ಪನೂ ಅಲ್ಲ, ತೀರಾ ತೆಳುನೂ ಅಲ್ಲ, ಹಾಗಲ್ಲ. ಸಾಂಬಾರ್ ಬಳ್ಳಿ ಎಲೆಯ ಸಾರು. ಥ್ಯಾಂಕ್ ಯು ಸೋ ಮಚ್. ಸೊ ಜೊತೆಗೆ ಹಾಗೆ ಬೇಕಾದರೂ ತಿನ್ನೋದಕ್ಕೆ ಸಂಬರವಳ್ಳಿಯ ಎಲೆ ಕೂಡ ಇದೆ. ಥ್ಯಾಂಕ್ ಯು. ಶೀತ ಎಲ್ಲ ಆದಾಗ ಹೆಚ್ಚಾಗಿ ಸಂಬರವಳ್ಳಿಯ ರಸವನ್ನು ನಾವು ಮಕ್ಕಳಿಗೆ ಕೂಡ ಕೊಡ್ತೀವಿ, ನಾವು ಕೂಡ ಸೇವಿಸ್ಕೊಳ್ಬೋದು. ಯಾಕೆ ಅಂತ ಹೇಳಿದರೆ ಮದ್ದು ಅಂತ ಹೇಳಿದ ಮೇಲೆ ಬರೀ ಮಕ್ಕಳಿಗೆ ಅಂತಲ್ಲ, ಎಲ್ರಿಗೂ ಕೂಡ ಆಗುತ್ತೆ. ಬಟ್ ಇದು ಸಂಬರವಳ್ಳಿಯ ಸಾರು. ಸೊ ಇದನ್ನು ಅನ್ನ ಜೊತೆಗೆ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸಂಬರಬಳ್ಳಿಯ ಸಾರು ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು 2 ರಿಂದ 4 ಸಂಬರಬಳ್ಳಿಯ ಎಲೆಯನ್ನು 2 ನಿಮಿಷ ಬೇಯಿಸಿ. ನಂತರ 1.5 ಚಮಚದಷ್ಟು ಧನಿಯಾ, ಮೆಂತೆ 1 ಚಿಟಕಿ, 1 ಚಮಚ ಸಾಸಿವೆ, 1 ಚಮಚದಷ್ಟು ಜೀರಿಗೆ, 4 ರಿಂದ 5 ಒಣಮೆಣಸು, 4 ರಿಂದ 5 ಕರಿಮೆಣಸಿನ ಕಾಳು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಹುರಿದ ಸಾಮಗ್ರಿ, ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬೇಯಿಸಿದ ಎಲೆಯನ್ನು ಸೇರಿಸಿ ರುಬ್ಬಿಕೊಳ್ಳಿ. ಬಳಿಕ ಸ್ವಲ್ಪ ತೆಳು ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಮಸಾಲೆಗೆ ಸೇರಿಸಿ. ಈಗ ಆರೋಗ್ಯಕರ ಸಂಬರಬಳ್ಳಿಯ ಸಾರು ರೆಡಿ. ಸಂಬರಬಳ್ಳಿಯ ಸಾರೇನೋ ರೆಡಿ ಆಗಿದೆ. ನೆಕ್ಸ್ಟ್ ಯಾವ ರೆಸಿಪಿ ಏನೋ ಗೊತ್ತಿಲ್ಲ, ಹೇಳ್ಕೊಡ್ತಾರೆ ಅಂತ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್
ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ಒಂದು ಹೆಲ್ದಿ ರೆಸಿಪಿ ಆಗಿದೆ, ಅದರಲ್ಲೂ ಕೂಡ ಸಂಬರವಳ್ಳಿಯ ಒಂದು ಸಾರು ತಯಾರಾಗಿದೆ. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆಯನ್ನು ಹೇಳ್ಕೊಡ್ತಿದ್ದೀರಿ? ಬೇಬಿ ಕಾರ್ನ್ ತವಾ ಫ್ರೈ. ಬೇಬಿ ಕಾರ್ನ್ ತವಾ ಫ್ರೈ, ಓಕೆ. ಸೊ ಇದಂತೂ ಈವ್ನಿಂಗ್ ಸ್ನ್ಯಾಕಾ ಹೇಗೆ? ಈವ್ನಿಂಗ್ ಸ್ನ್ಯಾಕ್ಸು ಸ್ಟಾರ್ಟ್ ಮಾಡೋಣ. ಮಾಡು. ಹೇಗೆ? ಮೊದಲು ಬೇಬಿ ಕಾರ್ನನ್ನು ಕುಕ್ಕರಲ್ಲಿ. ಇದು ಬೇಬಿ ಅಲ್ಲ, ಇದು ಫುಲ್ ಕಾರ್ನೇ. ಓಕೆ, ಬೇಬಿ ಕಾರ್ನಲ್ಲೂ ಕೂಡ ಮಾಡ್ಕೊಳ್ಬೋದು, ಬಟ್ ಇದು ಫುಲ್ ಫ್ಲೆಜ್ಡ್ ಕಾರ್ನ್, ದೊಡ್ಡದು. ಓಕೆ, ಸೊ ಹೇಗೆ? ಕುಕ್ಕರಲ್ಲಿ ಬೇಯಿಸು ಮೇಡಮ್. ಓಕೆ, ಇದಕ್ಕೆ ನೀರು ಹಾಕ್ಬೇಕಾ ಮೇಡಮ್? ನೀರು ಹಾಕಿ. ಸಾಕಾ? ಹಾಕಿ ಮೇಡಮ್. ಓಕೆ, ಸಾಕು. ಬೇಬಿ ಕಾರ್ನ್ ಹಾಕ್ತಿದ್ದೇನೆ. ಸೊ ಬೇಬಿ ಕಾರ್ನ್ ಬೇಕಿದ್ರೆ ನಾವು ಬೇಬಿ ಕಾರ್ನ್ ಅನ್ನ ಅದನ್ನ ನಾವು ಬೇಯಿಸ್ಕೊಳ್ಬೇಕು ಅಂತ ಇರೋದಿಲ್ಲ ಬಹುಶಃ. ಇದು ಕಾರ್ನ್ ಅಂದ್ರೆ ತುಂಬಾ ಇದು ಬೆಳೆದಂತ ಒಂದು ಕಾರ್ನ್, ಅದರಿಂದ ಬೇಯಿಸ್ಕೊಳ್ಬೇಕು. ಸ್ಪೂನ್ ಕೊಡ್ತೀನಿ. ಉಪ್ಪು ಹಾಕ್ತೇನೆ. ಲಿಡ್ ಕ್ಲೋಸ್ ಮಾಡಿ. ಸೊ ಇಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡ್ತಾ ಇರೋ ಬರೀ ಇಷ್ಟೇ ಥರ ಇದೆ. ಹೌದು, ಬರೀ ಇಷ್ಟೇನಾ? ಇದು ನೀರಲ್ಲಿ ಬೇಯಿಸ್ಕೊಳ್ಳುವಂಥದ್ದು ಅಷ್ಟೇ. ಕುಕ್ಕರಲ್ಲಿ 2 ವಿಷಲ್ ತೆಗೆದ ನಂತರ ಸ್ವಲ್ಪ ಕೆಲಸ ಇದೆಯಾ ಆಮೇಲೆ? ಓಕೆ ಓಕೆ. ಸೊ ಇದು ಪೂರ್ತಿಯಾಗಿ 2 ವಿಸಲ್ ಬರಬೇಕು. ಹೌದು ಮೇಡಮ್. ಆ್ಯಕ್ಚುಲಿ ನಾವು ಇದನ್ನೇ ನಾವು ಹೊರಗಡೆ ಹೋದಾಗ ಕಾರ್ನ್ದು ಮಿಕ್ಸ್ಚರ್ಸನ್ನು ಹಾಗೆ ತಗೊಳ್ತೀವಿ. ಸೊ ಅದಕ್ಕೆ ತುಂಬ ಇಷ್ಟು ಚಿಕ್ಕ ಪ್ಯಾಕೆಟ್ಗೂ ಕೂಡ ಇಷ್ಟು ಚಿಕ್ಕ ಟಮ್ಲರಲ್ಲಿ ಸಿಗುತ್ತೆ, ಲೋಟದಲ್ಲಿ. ಅದೇ ಅಷ್ಟು ಕಾಸ್ಟ್ಲಿ. ಒಂದು ಇಷ್ಟು ಚಿಕ್ಕದಕ್ಕೆ 50 ರೂಪಾಯಿ 60 ರೂಪಾಯಿ ಇರುತ್ತೆ. ಸೊ ಇದು ಈ ರೀತಿಯಾಗಿ ಮಾಡಿಕೊಂಡ್ರೆ ಮನೆಯಲ್ಲೇ ಮಾಡ್ಬೋದು ಬಹುಶಃ. ಮಕ್ಕಳಿಗೆ ಅದು ಬೆಣ್ಣೆ ಬಟರ್ ಹಾಕಿ ಸಹ ಕೊಡ್ಬೋದು, ಮತ್ತೆ ಮ್ಯಾಗಿ ಮಸಾಲ ಹಾಕಿ ಸಹ ಕೊಡ್ಬೋದು. ಓಕೆ, ಇನ್ನು ಸ್ವಲ್ಪ ಸ್ಪೈಸ್ ಬೇಕಾದ್ರೆ ಪೆಪ್ಪರ್ ಪುಡಿ ಅದನ್ನೆಲ್ಲ ಹಾಕೊಳ್ಬೋದು. ಓಕೆ, ಅಂದ್ರೆ ಇದು ಬೇಯಿಸ್ಕೊಳ್ವಾಗ್ಲೇನಾ ಹೇಗೆ? ಬೇಯಿಸಿದ ನಂತರ. ಬೇಯಿಸಿದ ನಂತರ. ಓಕೆ. ಮತ್ತೆ ಹೊರಗಡೆ ಎಲ್ಲ ಸಿಗ್ತದಲ್ಲ ಮೇಡಮ್, ಅದು ಗೆಂಡದ ಅಂತ ಹೇಳ್ತೇವಲ್ಲ, ಗೆಂಡದಲ್ಲಿ ಬೇಯಿಸುವಾಗ ಅದು ಒಳಗಡೆ ಬೆಂದಿರುದಿಲ್ಲ, ಹೊರಗಡೆ ಮಾತ್ರ ಅದು ಬುಟ್ಟಾಸ್. ಬುಟ್ಟ ಅದನ್ನ ಹಾಗೆ ಫ್ರೈ ಮಾಡಿ ಕೊಡ್ತಾರೆ. ಮಳೆ ಬರುವಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಎಲ್ಲ ಮಸಾಲೆ ಹಾಕಿ ಅದರದೊಂದು ಟೇಸ್ಟ್ ಬೇರೆ. ಸೊ ಇದೊಂದು ಟೇಸ್ಟ್ ಬೇರೆ. ಸಾಕಾ? ಈಗ ಒಳ್ಳೆ ಬೆಂದಿದ್ದು ಅರೋಮ ಬರ್ತಾ ಇದೆ. ಆ್ಯಕ್ಚುಲಿ ಇದೆಲ್ಲ ಮಳೆ ಬರುವಾಗ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಅಂದರೆ ಕಿಚನ್ಗೆ ಹೋಗೋದಕ್ಕೆ ಲೇಸಿನೆಸ್, ಮಳೆ ಜೋರು ಬರ್ತಾ ಇದ್ರೆ ಹಾಗೆ ಇದನ್ನೆಲ್ಲ ಬೇಯಿಸಿ ಇಟ್ಟರೆ ಹಾಗೇ ತೆಗೆದು ಅದಕ್ಕೆ ಸ್ವಲ್ಪ ಎಲ್ಲ ಹುಳಿ ಎಲ್ಲ ಹಿಂಡಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮಾತಾಡ್ತಾ ಮಾತಾಡ್ತಾ ಸ್ಟೀಮ್ ಬಿಡ್ತು ಸಾಕು ಅನ್ಸುತ್ತಲ್ಲ. ತೆಗಿದ್ಲಾ? ಹಾಂ, ತೆಗಿದ? ತೆಗಿರಿ, ತೊಗೊಳ್ಳಿ. ಬೇಕು ಅಂತಂದಾಗ ಅದರ ನೀರಿಂದ ತಕ್ಕೊಂಡು ಕೂಡ ಮಾಡ್ಕೊಳ್ಬಹುದು, ಮೊದಲೇ ತೆಗ್ದಿಡ್ಬೇಕು ಅಂತ ಇಲ್ಲ. ಇಲ್ಲ. ಓಕೆ. ನೆಕ್ಸ್ಟ್ ಇನ್ನು ಇದಕ್ಕೆ ಪೆಪ್ಪರ್ ಪುಡಿ ಕೊಡಿ ಮೇಡಮ್. ಪೆಪ್ಪರ್ ಪೌಡರ್ ಇದು ಸಾಕಲ್ಲ? ನೀರು ಬೇಕಾಗಿಲ್ಲ? ಬೇಡ. ಅದಕ್ಕೆ ಹಾಕೊಳ್ಳೋದಾ? ಇದಕ್ಕೆ ಹಾಕಿ. ಓಕೆ. ಅರುಣ ಪೆಪ್ಪರ್ ಪೌಡರ್ ಸಾಕಾ? ಹೇಗೆ? ಸಾಕು ಮೇಡಮ್. ಸ್ವಲ್ಪ ಮೆಣಸು ನೋಡಿ, ಇದರಲ್ಲೇ ಖಾರ ಇರ್ತದೆ, ಅದು ಸ್ವಲ್ಪ ಸ್ಪೈಸಿ ಆಗಿ ಮಿಕ್ಸ್ಚರ್ ಆಫ್ ಸ್ಪೈಸಸ್. ಓಕೆ. ಕಲರ್ ಕೂಡ ಬರುತ್ತಲ್ಲ? ಅರುಣ ಚಿಲ್ಲಿ ಪೌಡರ್. ಹೇಗೆ ನೀವು ಹೇಳೋವರೆಗೂ ಹಾಕ್ತೀನಿ, ನಂಗೆ ಗೊತ್ತಿಲ್ಲ ಆಮೇಲೆ. ಸಾಕು. ಅದರಲ್ಲಿ ಆಗ ಉಪ್ಪು ಹಾಕಿ ಬೇಯಿಸಿದೆ ಅಲ್ಲ ಮೇಡಮ್, ಈಗ ಸ್ವಲ್ಪ ಹಾಕ್ತೇನೆ. ಓಕೆ. ಅಂದ್ರೆ ಅದು ನೀರಲ್ಲಿ ಉಪ್ಪಿನ ಅಂಶ ಹೋಗ್ತದೆ ಅಲ್ಲ, ಸ್ವಲ್ಪ. ಈಗ ಇದರಲ್ಲಿ ಉಪ್ಪು ಹುಳಿ ಖಾರ ಇದೆ ಅಲ್ಲ ಮೇಡಮ್, ತವಾ ಫ್ರೈ ಮಾಡುವ. ತವಾ ಫ್ರೈಯಾ? ಓಹ್,
ಇದು ಸ್ವಲ್ಪ ಡಿಫ್ರೆಂಟ್ ಈ ಥರ ತವಾ ಫ್ರೈ ಮಾಡಿಕೊಂಡು ಆಯಿಲ್ ಹಾಕ್ಬೇಕಾ? ಸ್ವಲ್ಪ ಹಾಕಿ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಲ್ಲ? ಸಾಕು ಸಾಕು. ಇಫ್ ಸಪೋಸ್ ಯಾರಿಗಾದ್ರೂ ಹಾಗೆ ಸಾಕು ಅಂತಿದ್ರೆ ಆ ರೀತಿಯಾಗಿ ತಿನ್ಬೋದು. ಸ್ವಲ್ಪ ಕ್ರಿಸ್ಪ್ ಬೇಕು ಅಂತಿದ್ರೆ ತವಾ ಫ್ರೈ. ಓ ನೈಸ್. ಹಾಕ್ತಿದ್ದೇನೆ ಮೇಡಮ್. ಸೊ ಆ ಒಂದು ಕ್ರಿಸ್ಪ್ ಟೇಸ್ಟ್ ಬಂದರೆ ಆಯಿತು ಅಷ್ಟೇ. ಹೌದು ಮೇಡಮ್. ಸೊ ಸೈಡ್ಸ್ ಏನಿಲ್ಲ, ಸೈಡ್ಸು ಇದು ಮಾಡಬೇಕಂತ ಏನಿಲ್ಲ. ಆಲ್ರೆಡಿ ಅದು ಬಂದಿದೆ ಅಲ್ಲ. ಆಗಿದೆಯಾ? ತಕ್ಕೊಳ್ಳೋದಾ? ಸಾಕಾ? ಸ್ವಲ್ಪ ಇರಲಿ. ಆಗಿದೆ ಮೇಡಮ್. ಆಫ್ ಮಾಡಲಾ? ಗ್ಯಾಸ್ ಆಫ್. ಸೊ ಇಮಿಡಿಯೇಟ್ ಡೈರೆಕ್ಟ್ ಸರ್ವಾ ಹೇಗೆ? ಸರ್ವಿಂಗ್. ಸರ್ವ್ ಮಾಡಿ ತಗೊಳ್ಳಿ. ಬೇಬಿ ಕಾರ್ನ್ ತವಾ ಫ್ರೈ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬೇಕಿದ್ರೂ ಕೂಡ ಬೇಯಿಸಿ ಅದಕ್ಕೆಲ್ಲ ಮಸಾಲಾಸ್ ಎಲ್ಲ ಹಾಕ್ಕೊಂಡು ತಿನ್ಬೋದು ಅಂತ ಹೇಳಿದ್ದಾರೆ. ಸೊ ಇದಕ್ಕಿನ್ನೂ ಚಾಟ್ ಮಸಾಲ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ಬೋದು. ಸೊ ಅರುಣಾ ಅವರ ಚಾಟ್ ಮಸಾಲ ಹಾಗೇ ಸ್ಪ್ರಿಂಕಲ್ ಮಾಡ್ತಾ ತಿಂತಾ ಇರ್ಬೋದು. ಬಟ್ ಇದನ್ನು ಇನ್ನೂ ಕ್ರಿಸ್ಪಿಯರ್ ಕೆಲವರಿಗೆ ಕ್ರಿಸ್ಪಿಯರ್ ಬೇಕು ಅಂತಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ತವಾ ಫ್ರೈ ಕೂಡ ಮಾಡ್ಕೊಳ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬೇಬಿಕಾರ್ನ್ ತವಾ ಫ್ರೈ ತಯಾರಿಸುವ ವಿಧಾನ: ಮೊದಲು ಜೋಳದ ತುಂಡುಗಳನ್ನು ಮುಳುಗುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಸೋಸಿ ತೆಗೆದು ಅರುಣಾ ಕರಿಮೆಣಸಿನ ಪುಡಿ, ಮೆಣಸಿನ ಪುಡಿ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಬೆರೆಸಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಬೇಬಿಕಾರ್ನ್ ತವಾ ಫ್ರೈ ಸವಿಯಲು ಸಿದ್ಧ. ಎಸ್ ಮೇಡಮ್. ಸೊ ಫಸ್ಟ್ ಈಗ ನನಗೆ ಇದನ್ನೇ ಟೇಸ್ಟ್ ನೋಡೋಣ. ಸೊ ಯಾಕೆಂತ ಹೇಳಿದರೆ ಇಂಥ ಸಂಬರವಳ್ಳಿದೆಲ್ಲ ಮದ್ದು ಅಂತ ಹೇಳಿದನ್ನು ಅದನ್ನು ಗ್ರೇವಿಯಾಗಿ ಮಾಡಿದ್ದೀರಿ. ನೋಡೋಣ ಹೇಗಿರುತ್ತೆ. ತಗೊಳ್ಳಿ. ಸೊ ಇನ್ನೂ ತೆಳುವು ಮಾಡಿಕೊಂಡ್ರೆ ಸೂಪ್ ಥರ ಕುಡಿಬೋದು. ನನಗೆ ಹೇಗೆ ಟೇಸ್ಟ್ ಬರ್ತಾ ಇದೆ ಗೊತ್ತಾ? ಈ ನಾವು ಇದಕ್ಕೆಲ್ಲ ಪತ್ರೊಡೆಗೆಲ್ಲ ಮಸಾಲೆ ಮಾಡ್ತೀವಲ್ಲ, ಸೇಮ್ ಅದೇ ಮಸಾಲೆ ಟೇಸ್ಟ್ ಬರ್ತಾ ಇದೆ. ಎಕ್ಸಾಕ್ಟ್ ಅದೇ ರೀತಿ. ಬಟ್ ಒಂದು ಆ್ಯಕ್ಚುಲಿ ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಸಂಬರವಳ್ಳಿಯ ಸೊಪ್ಪನ್ನು ಹಾಕ್ಕೊಳ್ಬಹುದು. ಯಾಕೆಂದರೆ ಅದರ ಒಂದು ಟೇಸ್ಟ್ ಇನ್ನೂ ಜಾಸ್ತಿ ಬರಬೇಕು ಅಂತ ಹೇಳಿದ್ರೆ ಬೇಕಾಗುತ್ತೆ. ಸೊ ಇದನ್ನು ಟೇಸ್ಟ್ ನೋಡೋಣ. ತಗೊಳ್ಳಿ. ಸೊ ಇದು ಹಾಗೆ ಕೈಯಲ್ಲಿ ತೆಗೆದು ತಿನ್ನುವಂಥದ್ದಾ? ಹೌದು. ತೀರಾ ಬಿಸಿ ಇದೆ. ಆಸಮ್. ನಾನು ಆಗಲೇ ಹೇಳ್ದೆ ಅಲ್ಲ, ಈ ಮಳೆಗಾಲದಲ್ಲಿ ಈ ಥರ ಮಾಡಿ ತಿನ್ನಬೇಕು. ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಸೊ ಎರಡೂ ಕೂಡ ಈಸಿ ರೆಸಿಪಿ. ಬಟ್ ಸೊ ನನಗಿದು ಅಂದರೆ ಎಕ್ಸಾಕ್ಟ್ ಅದಕ್ಕೆ ಇನ್ನೂ ಸ್ವಲ್ಪ ಸಂಬರವಳ್ಳಿಯ ಸೊಪ್ಪು ಹಾಕಿದರೆ ಆ ಒಂದು ರೋಮಾನು ಬರ್ತಾ ಇತ್ತು ಅಂತ ನನ್ನ ಅನಿಸಿಕೆ. ಬಟ್ ಟೇಸ್ಟ್ ಆಗಿದೆ. ಹೆಲ್ದಿ ರೆಸಿಪಿ. ನಿಮ್ಮ ಅಮ್ಮ ಬೇರೆ ಹೇಳ್ಕೊಟ್ಟಿದ್ದು. ಸೊ ಹಾಗಾಗಿ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಕ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಅದೇ ರೀತಿ ಕ್ಯಾಲ್ಸಿಪ್ರೈಡ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್ ಆ್ಯಂಡ್ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಇವರ ವತಿಯಿಂದ ಕಿರು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯೂಶ್ವಲಿ ಕಾರ್ನ್
₹10 ಇಲ್ದಿದ್ರೆ ₹20 ಸಿಗ್ಬಿಡುತ್ತೆ. ಆದರೆ ಅದನ್ನೇ ನೀವೇನಾದರೂ ಚಿಕ್ಕ ಪ್ಯಾಕೆಟಲ್ಲಿ ರೆಡಿ ಈ ಥರ ಬೇಯಿಸಿ ಎಲ್ಲ ತಗೊಳ್ಬೇಕು ಅಂತ ಹೇಳಿದರೆ ಇಟ್ಸ್ ವೆರಿ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಅನಿಸುತ್ತೆ ನನಗಂತೂ. ಬಟ್ ಮನೆಯಲ್ಲಿ ಇದೇ ರೀತಿಯಾಗಿ ಅದೇ ವೆಚ್ಚದಲ್ಲಿ ನಾವು ಎಲ್ರಿಗೂ ಕೂಡ ಬೇಕಾದಷ್ಟು ಎಷ್ಟು ಬೇಕು ತಿನ್ನಿ ಅಂತ ಹೇಳಿ ಈ ರೀತಿಯಾಗಿ ಮಾಡಿಕೊಡ್ಬೋದು. ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.